ಬೆಳ್ತಂಗಡಿ ತಾಲೂಕಿನಲ್ಲಿ ಬಾಲಕಿಯರೊಳನ್ನ ಅತ್ಯಾಚಾರವೆಸಗಲು ಯತ್ನಿಸಿದ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಭಾಸ್ಕರ್ ಧರ್ಮಸ್ಥಳ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಆರೋಪಿಯ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕರ ಒತ್ತಡದ ಮೇರೆಗೆ ಒಬ್ಬ ರಿಕ್ಷಾ ಚಾಲಕನನ್ನ ಬಂಧಿಸಿದ್ದಾರೆ. ಆದರೆ ಪ್ರಮುಖ ಆರೋಪಿ ಇನ್ನೂ ಕೂಡ ತಿರುಗುತ್ತಿದ್ದಾನೆ. ಪೊಲೀಸರು ಆರೋಪಿಯನ್ನ ಬಂಧಿಸದೆ ಜಾತಿ ರಾಜಕೀಯ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಬಾಡಿಗೆ ಮಾಡಿಕೊಂಡು ಹೋದ, ಆದ್ರಿಂದ ನಾನು ಅವನು ಎಳೆಯುವಾಗ ಎಳ್ತಿದ್ದೆ ಹೌದು. ಆ ನಂತರ ಒಂದು ಬೈಕ್ ಬಂತು, ಆ ರೀತಿ ಅವನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಆ ಹುಡುಗ ಕೂಡ, ಆಟೋ ರಿಕ್ಷಾ ಡ್ರೈವರ್ ಕೂಡ ಹೇಳಿದ್ದಾರೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ 2-3 ದಿವಸ ಹೋದ ನಂತರ ಇವನನ್ನು ಹಿಡಿಲಿಲ್ಲ. ಯಾರು ರಿಜೇಶ್ ಅಂತ ಹೇಳ್ತಾನೆ ಅವನನ್ನು ಹಿಡಿಲಿಲ್ಲ. FIR ಆಯಿತು. FIR ಮಾಡಿ ಅದು ಏನಿದೆ ನಾನು ನೋಡ್ಕೊಳ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ಇವರಿಗೆ ಏನೋ ಒಂದು ವಿಚಾರವನ್ನು ಹೇಳಿ ಅವರು SI ಅವರು ಹೋಗಿದ್ದಾರೆ. ಆ ನಂತರ 2 ದಿವಸ 3 ದಿವಸ ಆದ ನಂತರ ಆಟೋ ರಿಕ್ಷಾದವನನ್ನು ಎಳ್ಕೊಂಡು ಬಂದು ಅವನ ಮೇಲೆ ಈ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಕೇಸನ್ನು ಹಾಕಿ ಅವನಿಗೆ ಜೈಲಿಗೆ ತಟ್ಟಿದರು. ಆದರೆ ಇಷ್ಟರವರೆಗೆ ಮೊನ್ನೆ ಒಂದು ಚಿಕ್ಕ ಅವರಲ್ಲಿ ಒಂದು ಮಾತಾಡಿ, ನಾವು ಏನಾಗಿದೆ ಸರ್, ಏನು ಇದರ ವಿಚಾರ, ಅವನನ್ನು ಹಿಡಿಯೋದಿಲ್ವಾ, ಏನು ವಿಚಾರ ಅಂತ ನಾವು ಇವರ ತಾಯಿ ಮತ್ತು ಅವರ ಅಣ್ಣಂದಿರು, ಬೇರೆ ಆ ಗ್ರಾಮದಲ್ಲಿ ಇರುವಂಥ ಕೆಲವು ಗಣ್ಯ ವ್ಯಕ್ತಿಗಳು ನಾವೆಲ್ಲ ಸೇರಿಕೊಂಡು ಅವ್ರ ಹತ್ರ ಕೇಳಲಿಕ್ಕೆ ಹೋದದ್ದು. ಆದರೆ ಅಲ್ಲಿ ಕೇಳಲಿಕ್ಕೆ ಹೋಗುವ ಅವ್ರು ಇರಲಿಲ್ಲ. ಅವ್ರು ಯಾವುದೋ ಮೀಟಿಂಗಲ್ಲಿ ಇದ್ದೇವೆ, ಬರ್ತೇನೆ ಅಂತ ಹೇಳಿದರು. ಬರುವಾಗ ಸಾಧಾರಣ 2.5 ಗಂಟೆ ನಮ್ಮನ್ನು ಕಾಯಿಸಿದರು. ಮತ್ತು ಕೆಲವರಿಗೆಲ್ಲ ನಾವು ಹೋಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಮತ್ತೆ ಇನ್ನು ಹೋಗುವ ಅಂತ ಹೇಳುವ ರೀತಿಯಲ್ಲಿ ಅಷ್ಟೊತ್ತಿಗೆ ಬಂದರು. ಅವರು ಬಂದ ಕೂಡಲೇ ಒಳಗೆ ಹೋಗಿ ಬಂದ ತಕ್ಷಣವೇ ಏನೋ ಒಂದು ರೀತಿಯಲ್ಲಿ, ಏನೋ ನೀವು ಗುಂಡಗಿರಿ ಮಾಡ್ತೀರಾ ಅಂತ ಹೇಳುವ ರೀತಿಯಲ್ಲಿ ಮಾತಾಡಿ, ಬೇರೆ ರೀತಿಯಲ್ಲಿ ವರ್ತನೆ ಮಾಡುವಾಗೆ, ಯಾರಿಗೊಂದು ನ್ಯಾಯ ಸಿಗದ ಹಾಗೆ ಮಾತಾಡಿದ್ರು.